Then I request Hitachi to welcome Dr. Professor Aneda Shanti Lobo, Principal of Nursing College. When we get up in life, or when we get up from bed, is we check about what's happening in social media, what happened, what messages are received in WhatsApp. But have we ever done a HIV checkup done? Even though we know that getting HIV is not only through sexual transmission, there are various modes through which HIV can be transmitted to the individual. So have we ever checked? And I'll give a perfect example, sir. We usually have ICTC visits to the students. So we ask them, some of them to volunteer to get the blood test done. Many of the people, they hesitate. They're like, sir, what are you asking me? See, you being medical students or the health professionals, you still have a stigma that getting tested for HIV doesn't mean that you are having HIV. So it is our duty on this day that we take this message to the public, where we have to convey them that getting tested for HIV doesn't mean that having HIV. And why? Why it is because only 75% of people with HIV/AIDS know their status. That means only 75. That there are still 25% of the people who are having AIDS, but they don't know the status of their own HIV. So these 25% of people will spread the infection in the community. So this is the day we take the pledge, where we take this message to the community that get tested done for your HIV status. In fact, today, first thing I got up in the morning, I put up a status that I got my HIV status done and I am negative and I'm proud of myself and stay healthy. And that is the message I want all the young medical professionals here to take that in your heart. And the good thing we can do to the community is nothing but be the example. And if you want to change the community, be the change you want to see in the community. With this, I thank my department people for giving this opportunity. And one more thing I have to tell, the first program we conducted as a department was AIDS Day in 2016. ಮೊನ್ನೆ ನಾನು ಹಿಂಗೆ ಪೇಡೆ ಕಡೆ ಹೋಗ್ತಿದ್ನಾ ಅದೇ ನನ್ನ ಆಶಾ ಕಾರ್ಯಕರ್ತೆ ಸಿಕ್ಕಿದ್ರು ಕಡ ಏನಂತ ಹಾಕೊಂಡು ಇವತ್ತು ಗಂಡಸೂರಿನ ವೈದ್ಯಕೀಯ ವಿದ್ಯಾರ್ಥಿಗಳು ಬಂದು ನಮ್ಮೆಲ್ರಿಗೂ ಏಡ್ಸ್ ಬಗ್ಗೆ ಅರಿವು ಮೂಡಿಸ್ತಾರೆ ಕಡ. ಏಡ್ಸ್ ಬಗ್ಗೆ ನಮ್ದೇ ಆಗ್ತಾ ಏಡ್ಸ್ ಬಗ್ಗೆ ಏಡ್ಸ್ ಅಂದ್ರೆ ಭಯಂಕರ ಕಾಯಿಲೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡು ಬೇರೆಯವ್ರಿಗೆ ಉದ್ಧಾರ ಮಾಡ್ತಾರೆ. ರಾತ್ರಿಗೆಲ್ಲ ಗತ್ತೆ ನೀರಾ ಮುಟ್ಟಿಸ್ತಾ ಇದ್ದಾರೆ, ಸ್ವಲ್ಪ ಕೆರೆ ತಗೋ ಬರ್ತೀನಿ. ಅಲ್ಲ ಕೇಳ್ತೀನಿ, ನಮ್ಮ ಹತ್ತು ಮನೆಯಿಂದ ಉದ್ಧಾರ ಮಾಡೋಣ ಹಂಗಂತ ಮತ್ತೆ ಕೇಳಿ ಇರಬೇಕಂತ. ಹಲೋ ಹಲೋ ಜರ್ಜಕ್ಕ, ನಾನು ಇವತ್ತು ಅದ್ಯಾವುದೋ ವಿದ್ಯಾರ್ಥಿಗಳು ಬಂದು ನಮ್ಮೆಲ್ರಿಗೂ ಏಡ್ಸ್ ಬಗ್ಗೆ ಅರಿವು ಮೂಡಿಸ್ತಾರೆ. ಎಲ್ಲಿ ಬರಬೇಕು? ಓ ಹೌದಾ, ಸರಿ ಸರಿ, ಈಗಲೇ ಬರ್ತೀನಿ. ಓ ಅದೇ ಕಡೆ ನಮ್ಮ ಕನ್ಸೂರ್ ಆಸ್ಪತ್ರೆ. ಹೌದಾ, ತಡಿ, ನಮ್ಮ ರಂಗಣ್ಣ ಮತ್ತೆ ನಾಗರಾಜ್ ಕರ್ಕೊಂಡು ಹೋಗ್ತೀನಿ. ರಂಗಣ್ಣ, ನಾಗರಾಜಣ್ಣ ಬಾರೋಣ. ನಾವು ಬಂದೇವ ಮಾಹಿತಿ ನೀಡೋದಕ್ಕ, ಜನ ಜಾಗೃತಿ ಮಾಡೋದಕ್ಕ.
ಪ್ರೊಟೆಕ್ಷನ್ ಇಲ್ಲದೆ ಟಚ್ ಮಾಡ್ಬಿಡಿ, ಒಂದ್ವೇಳೆ ಮಾಡಿದ್ರೆ ಎಚ್ಚರಿ ಬರ್ತದೆ. ಬೇರೆಯವರ ಸೂಜಿಯು ನಿನಗೆ ಆಗಬೇಕಲ್ಲೇ, ಅದರಿಂದ ಎಚ್ಚರಿ ಏಳ್ಸು ನಿಂಗೆ ಯಾಕಲೆ 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 ಯಾಕಲೆ. ಓವರ್ ಸ್ಪೀಡಲ್ಲಿ ನಾನು ಬರ್ತೀನಿ, ಕಂಟ್ರೋಲ್ ಇಲ್ಲದೆ ಡಿಕ್ಕಿ ಹೊಡಿತೀನಿ, ರಕ್ತಬೇಕಂತ ಬರದಾಡ್ತೀನಿ, ರಕ್ತಬೇಕಂತ ಎಲ್ಲ ಕೇಳ್ತೀನಿ, ಪರೀಕ್ಷೆ ಮಾಡದೆ ರಕ್ತ ಪಡಿತೀನಿ, ಎಚ್ಚರಿಕೆ ಅನ್ನೋ ಫ್ರೀಯಾಗಿ ತಗೋತೀನಿ. ಎಚ್ಚರಿಕೆ ಪರೀಕ್ಷೆ ಮಾಡದೆ ಮಕ್ಕಳು ಮಾರಿ ಮಾಡ್ಕೊಂಡ್ರೆ ಎಚ್ಚರಿನಾಗಿ ಪ್ರಾಣಿ ಪಡೆದಂತಾಗ್ತದೆ. ಎಚ್ಚರಿ ಬಂದರೆ ಲೈಫ್ ಎಲ್ಲ ತೊಂದರೆ, ನೀವೆಲ್ಲ ಪ್ರಾಬ್ಲಮ್ ನಿಮಗೆ ಯಾಕೋ ಬೇಕಲೇ ಬೇಕಲೇ ಬಿಡಲೇ ಬಿಡಲೇ. ನೋಡಿದ್ರಲ್ಲ ಬಂಧುಗಳೇ, ಈ ಏಡ್ಸ್ ರೋಗ ಹೇಗೆ ಹರಡುತ್ತದೆ ಎಂಬುದನ್ನು. ಹಾಗಿದ್ರೆ ಮತ್ತೊಮ್ಮೆ ನೋಡೋಣ ಬನ್ನಿ, ಈ ಏಡ್ಸ್ ರೋಗ ಹೇಗೆ ಹರಡುತ್ತದೆ ಎಂಬುದನ್ನು. ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಹಾಗೂ ತಾಯಿಯಿಂದ ಮಗುವಿಗೆ. ಅಷ್ಟೇ ಅಲ್ಲದೆ HIV ಇರುವ ಮನುಷ್ಯನು ಬಳಸಿದ ಸೂಜಿಯನ್ನು ಇನ್ನೊಬ್ಬರು ಬಳಸಿದರೆ ಬರ್ತದೆ. ಹಾಗೆ ಪರೀಕ್ಷೆ ಮಾಡಿಸಿದ ಇವೆಲ್ಲ ಕ್ರಮಗಳಿಂದಲೂ ಏಡ್ಸ್ ರೋಗ ಹರಡುತ್ತದೆ. ಹಾಗಿದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು, ಅದೇನೆಂದ್ರೆ ಈ ಏಡ್ಸ್ ರೋಗವನ್ನು ಯಾರಲ್ಲಿ ಹೆಚ್ಚಾಗಿ ಕಾಣಬಹುದೆಂದು. ಹಾಗಿದ್ರೆ ಆ ಪ್ರಶ್ನೆಗೆ ಉತ್ತರ ನಾನು ನೀಡುತ್ತೇನೆ. ಏಡ್ಸ್ ರೋಗವನ್ನು ಹೆಚ್ಚಾಗಿ ಪ್ರಚಾರಕರು, ಇನ್ನು ಕೃತಕ ಮುಖವಾಡವನ್ನು ಹೊತ್ತು ಬದುಕುವ ವೇಷವಾಟಿಕೆಯರು, ಅಷ್ಟೇ ಅಲ್ಲದೆ ಹದಿಹರೆಯದ ಯುವಕ ಯುವತಿಯರು, ಇನ್ನು ಹೇಳಬೇಕೆಂದ್ರೆ ಡ್ರಗ್ಸ್ಗಳಿಗೆ ಮೊರೆ ಹೋದ ಗುಲಾಮರು, ಅಷ್ಟೇ ಅಲ್ಲದೆ ಸದಾ ನಿಮಗಾಗಿ ಬದುಕುವ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು. ಇಷ್ಟೆಲ್ಲ ಜನರಲ್ಲಿ ಇಂದು ನಾವು ಏಡ್ಸ್ ರೋಗವನ್ನು ಹೆಚ್ಚಾಗಿ ಕಾಣುತ್ತಿದ್ದೇವೆ. ಹಾಗೆಯೇ ಬನ್ನಿ ನೋಡೋಣ ನಿಮ್ಮ ಮತ್ತೊಂದು ಪ್ರಶ್ನೆ, ಅದೇನೆಂದ್ರೆ ಈ ಏಡ್ಸ್ ರೋಗದ ಲಕ್ಷಣಗಳು ಏನೇನು ಇರಬಹುದೆಂದು. ಹಾಗಿದ್ರೆ ಆ ಏಡ್ಸ್ ರೋಗದ ಲಕ್ಷಣಗಳನ್ನು ನೀವೇ ನೋಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಅಮ್ಮ. ಏಡ್ಸ್ನ ರೋಗ ಲಕ್ಷಣಗಳು ಹೀಗಿವೆ. ಮೊದಲಾಗಿ ದೀರ್ಘಕಾಲದ ಜ್ವರ ಬರುತ್ತೆ. ಇಲ್ಲ, ಅದು 2 ರಿಂದ 3 ತಿಂಗಳಿನ ಜ್ವರ ಇದ್ರೆ ಅದು ಏಡ್ಸ್ನ ರೋಗ ಲಕ್ಷಣ ಆಗುತ್ತದೆ. ಮತ್ತೆ ದೀರ್ಘಕಾಲದ ಅತಿಸಾರ ಬರುತ್ತದೆ. ಅತಿಸಾರ ಅಂದ್ರೆ ಏನು ಡಾಕ್ಟರ್ ಅಮ್ಮ? ಅತಿಸಾರ ಅಂದ್ರೆ ಲೂಸ್ ಮೋಷನ್, ಬೇದಿ ಆಗುತ್ತೆ. ಹಂಗಾದ್ರೆ ನಿಮ್ಗೆ ಏಡ್ಸ್ ಇದೆಯಾ? ಇಲ್ಲೇ ಕೂತಿದ್ಯಾ, ಹೋಗ ಆ ಕಡೆ. ಇಲ್ಲ, ಎಲ್ಲ ಅತಿಸಾರ ಏಡ್ಸ್ನ ರೋಗ ಲಕ್ಷಣ ಅಲ್ಲ. ಅದು 2 ರಿಂದ 3 ತಿಂಗಳಿನ ಜಾಸ್ತಿ ಇದ್ರೆ ಮಾತ್ರ ಏಡ್ಸ್ನ ರೋಗ ಲಕ್ಷಣ ಆಗುತ್ತದೆ. ಮತ್ತೆ ಇದ್ರ ಜೊತೆಗೆ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ, ಮತ್ತೆ ದೇಹದ ತೂಕದಲ್ಲಿ ಬಹಳ ಇಳಿತ ಆಗುತ್ತೆ. ನಮ್ಮ ಮುಂಚೆಯಿಂದ ಇರೋದೇ ಹಿಂಗೆ, ಸುಮ್ಮನೆ ಹೇಳೋದಲ್ಲ. ಇಲ್ಲ, ಒಂದು ತಿಂಗಳ ಹಿಂದಿಂದ ಅವ್ರ ದೇಹ ತೂಕ ಬಹಳ ಕಡಿಮೆ ಆಗಿದ್ರೆ ಮಾತ್ರ ಅದು ಏಡ್ಸ್ನ ರೋಗ ಲಕ್ಷಣ ಆಗುತ್ತದೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಸುಮ್ಮನೆ ಏನೇನೋ ಅನ್ಕೊಳ್ಳೋದಲ್ಲ. ಮತ್ತೆ ಇದಾದ್ಮೇಲೆ ಏಡ್ಸು ತೀವ್ರವಾದಾಗ ಅವಕಾಶದ ರೋಗಗಳು ಬರುತ್ತವೆ. ಅವಕಾಶದ ರೋಗಗಳಂದ್ರೆ ಇದು HIV ಒಂದು ವೈರಾಣು. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಅಂದ್ರೆ ನಮ್ಮ ಇಮ್ಯುನಿಟಿನ ಕಡಿಮೆ ಮಾಡುತ್ತೆ. ನಮ್ಮ ಇಮ್ಯುನಿಟಿ ಕಡಿಮೆ ಆದಾಗ, ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅವಕಾಶದ ಕಾಯಿಲೆಗಳು ಬರುತ್ತವೆ. ಅವಕಾಶದ ಕಾಯಿಲೆಗಳಂದ್ರೆ TB, ಚರ್ಮ ರೋಗ, ಈ ತರ ಕಾಯಿಲೆಗಳು ಬರುತ್ತವೆ. TB ಅಂದ್ರೆ ಕ್ಷಯ ರೋಗ.
ಎಲ್ಲೇ ಆಸ್ಪತ್ರೆ ಏಕೆ ನಮ್ಮ ಕಡಚೂರಿನ ICTC ಸಹ ಮಾಡಿಸಬಹುದು. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಇಂದ ಒದಗಿಸುವ ಉಚಿತ ಔಷಧಿಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಹಾಗಿದ್ರೆ ನಮ್ಮ ಮುಂದೆ ಇನ್ನೊಂದು ಪ್ರಶ್ನೆ ಇದೆ. ನಮ್ಮ ಕೈನ 5 ಬೆರಳುಗಳು ಸಮವಿಲ್ಲದಿದ್ದಾಗ ನಮ್ಮಲ್ಲಿ ಏಡ್ಸ್ ರೋಗಿಗಳಿಗಿರುವ ತಾರತಮ್ಯವಾದರೂ ಹೇಗೆ? ಹಾಗಿದ್ರೆ ಈ ಸಮಾಜ ಆ ತಾರತಮ್ಯವನ್ನು ಹೇಗೆ ತೋರಿಸಿಕೊಡುತ್ತದೆ ಎಂಬುದನ್ನು ನೋಡಿ. ಪ್ರೀತಿಯ ಬಂಧುಗಳೇ ನನ್ನ ಮರೆಯದಿರಿ, ನನ್ನನ್ನು ನಿಮ್ಮ ಜೊತೆ ಸೇರಿಸಿರಿ. ನೋವಿನ ಕೂಗದಲ್ಲಿ ಯಾಕೆ ದೂಡುವಿರಿ? ಬದುಕಲು ನನಗೊಂದು ಅವಕಾಶ ಕೊಡಿ. ಪ್ರೀತಿಯ ಭರವಸೆಯೊಂದೇ ಬೇಕಾಗಿದೆ. ಧೈರ್ಯದ ಮಾತುಗಳಿಗೆ ಮನಕಾಗಿದೆ. ನನ್ನಿಂದ ನಿಮಗೆಂದು ತೋರಿ ಪ್ರೀತಿಯನ್ನು ನನಗೆಂದು. ಪ್ರೀತಿಯ ಬಂಧುಗಳೇ ನನ್ನ ಮರೆಯದಿರಿ, ನನ್ನನ್ನು ನಿಮ್ಮ ಜೊತೆ ಸೇರಿಸಿರಿ. ಯಾಕೆ ಬಂಧುಗಳೇ, ಯಾಕೆ ಈ ತಾರತಮ್ಯ? ಅವರು ನಮ್ಮನ್ನೇ ತುಂಡು ಬಟ್ಟೆ ಗೇಣು ಬಟ್ಟೆಗಾಗಿ ಬದುಕುತ್ತಿರುವ ಬಂಧುಗಳೇ, ಏಡ್ಸ್ ರೋಗದಿಂದ ದೂರವಿರಿ, ಆದರೆ ಏಡ್ಸ್ ರೋಗಿ ಎಂದಲ್ಲ. ಹಾಗಿದ್ರೆ ನಿಮ್ಮಲ್ಲಿ ಆ ಭಯವನ್ನು ಇರಬೇಕಾದರೆ ಈ ಏಡ್ಸ್ ರೋಗ ಹೇಗೆ ಹರಡುವುದಿಲ್ಲ ಎಂಬ ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರವನ್ನು ನೀವೇ ನೋಡಿ. ಒಂದು ಕೈ ಕುಲುಕುವುದರಿಂದ, ಇನ್ನು ಆಲಿಂಗನದಿಂದ, ಅಷ್ಟೇ ಅಲ್ಲದೆ ಜೊತೆ ಸೇರಿ ಊಟ ಮಾಡೋದ್ರಿಂದ, ಇನ್ನು ಸೊಳ್ಳೆಗಳಿಂದ, ಇನ್ನು ಹೇಳಬೇಕೆಂದ್ರೆ ಬಟ್ಟೆಯನ್ನು ಹಂಚಿಕೆ ಮಾಡಿಕೊಳ್ಳುವುದರಿಂದ, ಅಷ್ಟೇ ಅಲ್ಲದೆ
ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾರೆ. And there is a cash prize also for the third prize. Sufficient to separate between the first prize and the second prize. But we have to give someone a second. So the second prize goes to 1 minute in 3 lines. And I request the students to come and collect the certificate. In fact, every 1st of December we celebrate World AIDS Day. The idea is to create awareness. This year the theme is Know Your Status. That means as Dr. Rajshekhar has told, every one of us should know our status. What is the status of your HIV positive or negative? So that we know the status, and if you are not aware of it, sometimes without people with the disease can not tested can spread the disease to others. In fact, this program was mooted by my colleagues, especially Dr. Rajshekhar, and he has taken keen interest. We put forth this program in front of the students, and they were too willing to take part in it. In fact, I should really congratulate all the students that were actually involved. In fact, if they came forward, we just announced in the classroom, because they who came forward, we said, we'll do this, that. And we, from the department, we backed them up, and we helped them to reach this level. In fact, the movies have been screened yesterday. All the movies are very good. In fact, Dr. Rohan Munis is one of the witness to it. He was one of the judges, and he has seen them. Unfortunately, I think due to technical error, we are not able to screen it here. And regarding the street play, in fact, it was well appreciated by others also. We had projected the street play in Pure College and Kottagga PHC, and the students were willing to do it on their own at the JC Road Junction, which was very well appreciated by the public. In fact, we have videos of public giving the statement how useful it was. And as per director's instructions, and in fact, we are going to stage it today at Mudipur Junction, so that we spread the message across, and we are also going to create more of awareness about this hospital, what all facilities are available in this hospital, the thing. I sincerely thank the management for all the support they have given us for carrying out this program. The director has been at the back of this most of the time, so we are very thankful to him and the chairperson for all the support they have given. I thank one and all. Thank you very much. Dr. Kiran ಮತ್ತು ಅಶೋಕ್ ನಾಯಕ್ ಮತ್ತು ನರ್ಸಿಂಗ್ ಸೂಪರ್ಡೆಂಟ್ ಮತ್ತು ಇತರ ಎಲ್ಲ ಡಾಕ್ಟರ್ಗಳಿಗೆ ಮೊಟ್ಟ ಮೊದಲನೇದಾಗಿ ನಾನು ಶುಭಾಶಯ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏಡ್ಸ್ ಬಗ್ಗೆ ಮೊಟ್ಟ ಮೊದಲನೇದಾಗಿ ನಾನೊಂದು ಸಮಾರಂಭದಲ್ಲಿ ಭಾಗವಹಿಸಿದ್ದು 2015 ಅಂತಾರಾಷ್ಟ್ರೀಯ ಮಟ್ಟದ ಏಡ್ಸ್ ಸಮಾರಂಭ ವಿಧಾನಸೌಧದ ಬ್ಯಾಂಕೆಟ್ ಹಾಲ್ನಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯಿತು. ಆ ಸಮಾರಂಭದಲ್ಲಿ ಮಂತ್ರಿಗಳು ನಮ್ಮ ಟಿ ಖಾದರ್ ಅವರಾಗಿದ್ದರು, ಹೆಲ್ತ್ ಮಿನಿಸ್ಟರ್. ಅವರ ಜೊತೆಯಲ್ಲಿ ಆ ಸಮಾರಂಭದಲ್ಲಿ ಭಾಗವಹಿಸಿದಾಗ ಒಂದು ಸಮನೆ ಅವರನ್ನು ಆ ಏಡ್ಸ್ ಪೀಡಿತರಾದವರನ್ನು ನೋಡಿ ಕೆಲವರನ್ನು ಅವತ್ತು ಅಲ್ಲಿದ್ದವರೆಲ್ಲರೂ ಕಣ್ಣೀರು ಹಾಕಿದ್ದಾರೆ. ಎರಡನೇದಾಗಿ ನಾನು ಏಡ್ಸ್ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಭಾಗವಹಿಸಿದ್ದು ಇತ್ತೀಚೆಗೆ 2 ತಿಂಗಳ ಹಿಂದೆ ಮಂಗಳೂರಿನಲ್ಲಿ.
ಒಂದು ಏಜ್ ಕೇಂದ್ರ ಇದೆ. ಅಲ್ಲಿ ಒಂದು 30ರಿಂದ 35 ಮಕ್ಕಳಿದ್ದಾರೆ. 3 ವರ್ಷದಿಂದ 10 ವರ್ಷದವರೆಗೆ ಮಕ್ಕಳಿದ್ದಾರೆ. ಆ ಕೇಂದ್ರಕ್ಕೆ ನಾನು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಜಮೀರ್ ಅಹಮದ್ರವರು ಇಲ್ಲ ನೀವು ಎರಡಾಳು ಬರಬೇಕು ಅಂತ ಹೇಳುವ ಉದ್ದೇಶದಿಂದ ಅಲ್ಲಿಗೆ ಹೋಗಿದ್ದೆವು. ಹೋಗಿ ಅವರ ಕಷ್ಟಗಳನ್ನ ಕೇಳಿದ್ದು. ನಮಗೆ ಸ್ವಂತ ನೆಲೆ ಇಲ್ಲ, ಬಾಡಿಗೆ ಕಟ್ಟಡದಲ್ಲಿದ್ದೀವಿ, ಅದನ್ನು ನಡೆಸುವವರು. ನಮಗೆ ಒಂದು ಸರ್ಕಾರಿ ಸ್ಥಳ ಅಥವಾ ಏನಾದರೂ ಒಂದು ಸ್ವಂತ ನೆಲೆಯಲ್ಲಿ ಒಂದು ಕಟ್ಟಡವನ್ನು ಕೊಡಿಸಿ ನಮಗೆ ಬಾಡಿಗೆ ಕೊಟ್ಟು ಈ ಮಕ್ಕಳನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಮನವಿಯಲ್ಲಿ ನಾವು ಅಲ್ಲಿಗೆ ಹೋದೆವು. ಅಲ್ಲಿ ಅವರು ಕೇಳಿದ್ದಕ್ಕೆಲ್ಲ ನಾವು ಹೂ ಅಂತ ಹೇಳಿದ್ದು. ನಾವೆಲ್ಲರೂ ಕೂಡಿ ಅಲ್ಲಿ ಒಂದು 45 ಲಕ್ಷ ರೂಪಾಯಿ ಒಂದು 4-5 ಜನ ಹಾಕಿ, ಮಂತ್ರಿಗಳು 10 ಲಕ್ಷ ಹಾಕಿದರು, ನಾವು ಕೂಡ 5 ಲಕ್ಷ ಹಾಕಿದ್ದು, ಇನ್ನೂ ಇತರರೆಲ್ಲ ಸೇರಿ ಒಂದು 45 ಲಕ್ಷ ರೂಪಾಯಿ ಮಾಡಿ ಅವರಿಗೊಂದು ಸ್ವಂತ ಕಟ್ಟಡವನ್ನು ಮಾಡಿಕೊಡುವುದು ಅಂತ ತೀರ್ಮಾನಿಸಿದ್ವಿ. ಆ ಮಕ್ಕಳನ್ನೆಲ್ಲ ನೋಡಿದ್ವು ನಾವು. ಆ ಬರುವ ಸಮಯದಲ್ಲಿ ಆ ಒಂದು ಮಗು ಹೇಳ್ತದೆ, ಅಲ್ಲಿಯ ಕೂಡಿದವರು ಹೇಳ್ತಾರೆ, ನನ್ನ ಒಂದು ಮನವಿ ಇದೆ, ಏನು ಅಂತ ಕೇಳಿದರೆ ಒಂದು ಹಾಡು ಬರೆದಿದ್ದೇನೆ, ಅದನ್ನು ನೀವು ಕೇಳಬೇಕು ಅಂತೇಳಿ. ಹಾಡು ಬರೆದಿದ್ದೇನೆ ಕೇಳಬೇಕು ಅಂತ ಹೇಳಿದರೆ ಯಾರಾದರೂ ಒಂದು 2 ನಿಮಿಷ, ಒಂದು 7-8 ಲೈನ್ ಬರೆಗಳ ಹಾಡು. 3 ವರ್ಷದಿಂದ 10 ವರ್ಷದ ಮಕ್ಕಳು ಮಾತ್ರ ಅಲ್ಲಿರೋದು. ಆ ಮಗುವಿನ ದಾಟಿ ಒಂದೊಂದು ಬರೆಯ ಹಾಡನ್ನು ಹಾಡಿದ ಮೇಲೆ ಅದು ನಿಲ್ಲಿಸುವ ಸಮಯದಲ್ಲಿ ಆ ಮಗುವಿನ ಕ್ವಶನ್, ಅವರ ಪ್ರಶ್ನೆ ಏನಂದರೆ, ನನಗೆ ಈ ಶಿಕ್ಷೆ ಯಾಕೆ ಅಂತ. ನಾನು ತಪ್ಪು ಮಾಡಲಿಲ್ಲ, ನನಗೆ ಸೂರಿಲ್ಲ, ಊರಿನಲ್ಲಿ ಇದ್ದರೂ ಕೂಡ ಅವರು ಸೇರಿಸ್ಕೊಳ್ಳುವುದಿಲ್ಲ. ನಾನು ತಾಯಿ ಇಲ್ಲ, ತಂದೆ ಇಲ್ಲ, ಬಂಧು ಬಳಗ ಇದ್ರೇನು ಕೂಡ ಅವರ ಹತ್ರ ಹೋಗಾಗಿಲ್ಲ. ನಾನು ಸಮಾಜದ ಕಡೆಗೆ ಹೋಗುವಾಗಿಲ್ಲ. ಪ್ರತಿಯೊಂದು ಲೈನ್ನಲ್ಲೂ ಈ ಒಂದು ಕ್ವಶನ್. ಆ ಮಗು ಮಂತ್ರಿ ಆದರೇನು, ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆದರೇನು, ಅದಕ್ಕೆ ಉತ್ತರ ಕೊಡಲಿಕ್ಕೆ ದೇವರಿಂದಲೂ ಸಾಧ್ಯ ಇಲ್ಲ. ಯಾಕೆ, ಒಂದಾ ದೇವರು ಆ ಕಾಯಿಲೆಯನ್ನು ವಾಸಿ ಮಾಡಬೇಕು. ಅದಕ್ಕೆ ಉತ್ತರ ಏನು ಕೇಳಿ ದೇವರು ಕೊಡ್ತಾನೆ, ಮನುಷ್ಯರು ಬಿಡಿ. ಅದರಿಂದ ಆ ಮಕ್ಕಳು ಆಡಿದ್ದನ್ನು ಕೇಳಿದೆ. ಅದಕ್ಕಿಂತಲೂ ಹೆಚ್ಚಿನ ಆ ಮಗು ಒಂದು ತಪ್ಪು ಮಾಡಿ 3 ವರ್ಷದಿಂದ 10 ವರ್ಷ, 10ಕ್ಕೆ 35 ಮಕ್ಕಳು ಅಷ್ಟೇ ಇರೋದು. ಅದನ್ನು ನಡೀತಾ ಇದೆ. ಅವರಿಗೆ ಸರ್ಕಾರದಿಂದ ಮೊನ್ನೆನೂ ಕೂಡ ಮಾನ್ಯ ಕಂದಾಯ ಸಚಿವರು ಬಂದಾಗ 10 ಸೆಂಟ್ ಜಾಗ ಮಂಗಳೂರು ಆರ್ಟ್ ಆಫ್ ಸಿಟಿಯಲ್ಲಿ ಕೊಡಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. 45 ಲಕ್ಷ ರೂಪಾಯಿ, ಅದರಲ್ಲೊಂದು 10 ಲಕ್ಷ ನನ್ನ ಹತ್ರಲೇ ಇದೆ, ಮಂತ್ರಿಯವರು ಕೊಟ್ಟಿದ್ದು. ಈ ದುಡ್ಡನ್ನು ಹಾಕಿ ಅವರಿಗೊಂದು ಸೂರು ಅಂದರೆ ಒಂದು ಸ್ವಂತ ಸ್ಥಳದಲ್ಲಿ ಒಂದು ಕಟ್ಟಡ ನಿರ್ಮಿಸಿಕೊಡುವ ಉದ್ದೇಶವೂ ಇದೆ. ಇದೆಲ್ಲ ನೀವು ಮಾಡಿದ್ದಕ್ಕೆ ಡಾಕ್ಟರ್ ಸತೀಶ್ ಮೋರೆ ಮತ್ತು ಬಸವರಾಜ್ ಮತ್ತು ಸಭಾ ಮುಖ್ಯಸ್ಥರು ಡಾಕ್ಟರ್ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಒಳ್ಳೆ ಕೆಲಸ ಮಾಡಿ ಇದನ್ನು ಪ್ರಚುರ ಮಾಡಿ, ನಾವು ಈ ಥರ ಮಾಡಿದ್ದೇವೆ ಅಂತ ಹೇಳುವುದನ್ನು ಈ ಕಟ್ಟಡದ ಒಳಗೆ ನೀವು ಮಾಡಿದ್ರು, ನೀವು ಪ್ರಶಸ್ತಿಯನ್ನು ತಗೊಂಡಿದ್ರು, ಇದನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮೀಡಿಯಾಕ್ಕೆ, ಪತ್ರಿಕೆಗೆ ನೀವು ಕೊಟ್ಟು ಇದನ್ನು ಪ್ರಚುರಪಡಿಸಬೇಕು. ರೋಗಿಗಳು ಹೀಗೆ ಸೇರಿ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇವತ್ತಿನ ಈ ವಿಶ್ವ ಏಡ್ಸ್ ದಿನ, UN ಏಡ್ಸ್ ಇದರ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯಾಗಿ ಲೋಕದಾದ್ಯಂತ, ವರ್ಲ್ಡ್ ಓವರ್ ಲೋಕದಾದ್ಯಂತ ಇವತ್ತು ಈ ವಿಶ್ವ ಏಡ್ಸ್ ದಿನ ಆಚರಿಸಿ ಒಂದು ಸಿಗ್ನಿಫಿಕೆಂಟ್ ಆಗಿ ಇದರ ಒಂದು ಮಾಹಿತಿ ಜನರಿಗೆ ಕಡೆಯ ಲೋಕದಲ್ಲಿರುವಂಥ, ಸಮಾಜದಲ್ಲಿರುವಂಥ ಕಡೆಯ ಆ ಮನುಷ್ಯರಿಗೆ ಇದರ ಮಾಹಿತಿ ತಲುಪಿಸಬೇಕು ಅಂತ ಹೇಳಿ UN ಏಡ್ಸ್, ಯುನೈಟೆಡ್ ನೇಷನ್ಸ್ ಏಡ್ಸ್ ಏನು ಇದೊಂದು ವಿಶ್ವ ಏಡ್ಸ್ ದಿನ ಅಂತೇಳಿ ಆಚರಿಸ್ತಾ ಇದ್ದೇವೆ. ಅದರ ಒಂದು ಭಾಗವಾಗಿ ಕನಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ಕನಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಹಾಗೂ ನರ್ಸಿಂಗ್, ಕನಚೂರು ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್, ಇವರೆಲ್ಲರೂ ಸೇರಿ ಈ ಒಂದು ದಿನವನ್ನು ಆಚರಿಸ್ತಾ ಇದ್ದೇವೆ. ಇದಕ್ಕೆ ಮುಂಚೂಣಿಯಾಗಿ ಕೋಟೆಕ್ಕಾರ್ PHCಯಲ್ಲಿ ನಾವು ಇದೇ ಒಂದು ಈ ಸ್ಟ್ರೀಟ್ ಪ್ಲೇ ಮಾಹಿತಿ ಈ ಜನರಿಗೆ ತಲುಪಿಸುವಂಥದ್ದು ಮಾಡಿ
ಅದರ ನಂತರ ನಮ್ಮ PU ಕಾಲೇಜಲ್ಲಿ ಹಾಗೂ ಇವತ್ತು ಇಲ್ಲಿ ನಮ್ಮ ಹಾಸ್ಪಿಟಲ್ ಮುಂಭಾಗದಲ್ಲಿ ಹಾಗೂ ಇವತ್ತು ಮಧ್ಯಾಹ್ನ ನಂತರ 4 ಗಂಟೆಗೆ ಅಲ್ಲಿ ಮುಡಿಪು ಜಂಕ್ಷನಲ್ಲಿ ನಾವು ಇದು ಒಂದು ಜನರಿಗೆ ಮಾಹಿತಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇದರಲ್ಲಿ ಕಷ್ಟಪಟ್ಟು ನಮ್ಮ ಮಕ್ಕಳು ಎಸ್ಪೆಷಲಿ 8 ವಿಡಿಯೋಸ್ ಇದರ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಒಳ್ಳೆಯ ಒಂದು ಶಾರ್ಟ್ ಮೂವಿಯನ್ನು ಮಾಡಿದ್ದೀರಿ. ಅದರ ಕಾರಣಾಂತರಗಳಿಂದ ಇಲ್ಲಿ ನೋಡಲಿಕ್ಕಾಗಲಿಲ್ಲ. ಅದನ್ನು ನೋಡಿದ್ದಿದ್ರೆ ಆ ಒಂದು ಕ್ವಾಲಿಟಿ ಆಫ್ ವರ್ಕ್ ಐ ಕುಡ್ ಸಿ ದ್ಯಾಟ್ ದ ಪ್ರೆಸೆಂಟೇಷನ್ ಆ್ಯಂಡ್ ಐ ಬಿಲೀವ್ ದ್ಯಾಟ್ ಆಲ್ ದ 8 videos also will be the same. So I congratulate all the students who have taken effort to put in your effort and come forward to do such kind of a great work. Once again I want to congratulate you. And also the students who have participated in this short film, street play, the amount of the confidence which I see in your face, as I have no doubts that future once you become doctors you will serve a great for the cause of this of the society and for the humankind. With this, I would like to say that students, you have done a good job, and earlier also, like I've always been telling all the departments that mark these days as how we have done World AIDS Day. Similarly, there are so many epidemics which is observance days which is been observed. So we need to do that, and so that all the people are aware about this what is happening in their life. But I would not take much time about this. In short, I want to conclude what I wanted to say about the World AIDS Day. There is this, like what Dr. Rajshekhar in his speech he told, that there is a stigma that to go and this year's theme is know your status. So it is not that easy to go and check yourself. Even if you are having, if you are going to check your diabetic, or if you are having any other small fever also, when you know that your range is between 90 and 100, you are safe. You think that when you are having a diabetic. If you are having even 101 also, you start feeling that you are having diabetic. You start feeling that you want to control your diet, you want to do all the exercise and all those things. Because I myself have become a patient now. 101 it is. So of diabetic. So I am started doing all these exercises and controlling the diet and all. But imagine the HIV. It is not as what you do street play, but because of this, the message is sent to the public that there is a help. There is a help is near to you. Please come. We are there to help you. So as doctors, what you're studying here, what you are going to be in your next, because MBBS is not that is one foundation for you to as a doctor. But after that, the specialization, and you can do so many things to not only to improve yourself to serve the mankind and the humanity. So future, you have to do such things to help the patients. And also in our hospital, Kanachur Hospital, we are happy to say that we are having ICTC centers, and also for the TB, what is it called as? RNTCP also, for TB also. Similarly, even if somebody doesn't have AIDS, HIV, but if somebody is having TB, there is a help in our hospital. We are having RNTCP also along with that. Okay. So as Dr. Rajshekhar is handed over me this slip, we are having integrated counseling and testing centers, that is ICTC. Totally, we have about 4,392 patients we have screened. I think it is just some months back we have just started, and it is a great way it is going forward, and we have screened, and the cases, the 10 cases of male have been detected as positive, and 8 cases of female have been detected as positive in our hospital. So this
these patients, I am sure that we have a counselor, the medical counselors, that is Apta Samalachikaru, what you call it is in Kannada, that is ಅವರ ಎಲ್ಲ ಆಗು ಹೋಗು ಹಾಗೂ ಅವರಿಗೆ ನಾವು ಕೊಡುವಂಥ ಎಲ್ಲ ಔಷಧಿ ಹಾಗೂ ಅವರಿಗೆ ಕೊಡುವಂಥ ಪ್ರತಿಯೊಂದು ಆರೋಗ್ಯದ ಸೇವೆಗಳು ಖಂಡಿತವಾಗಿಯೂ ಗುಪ್ತವಾಗಿಟ್ಟು ಆ ಪೇಷಂಟನ್ನು ಮುಂದಿನ ದಿನದಲ್ಲಿ ಸಮಾಜದಲ್ಲಿ ನಮ್ಮೆಲ್ಲರ ಮುಂದೆ ಅವನ ಒಂದು ಭೇದ ಭಾವವಿಲ್ಲದೆ ನಮ್ಮೊಟ್ಟಿಗೆ ನಡ್ಕೊಂಡು ನಮ್ಮೊಟ್ಟಿಗೆ ಕೂತ್ಕೊಂಡು ಕೈ ಕೊಟ್ಟು ಅಥವಾ ಊಟ ಮಾಡುವಾಗ ನಮ್ಮ ಮುಂದೆ ಕೂತ್ಕೊಂಡು ಊಟ ಮಾಡಿ ಏನು ಭೇದ ಭಾವ ಇಲ್ಲದೆ ಸಮಾಜದಲ್ಲಿ ಜೀವನ ಸಾಗಿಸಲಿಕ್ಕೆ ಉಪಯುಕ್ತವಾಗಿ ಮಾಡುವ ಒಂದು ಕಾರ್ಯಕ್ರಮ ಅದರಲ್ಲಿ ನಮ್ಮ ಆಸ್ಪತ್ರೆಯು ಭಾಗಿಯಾಗಿದೆ. ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್, ಕಾನಾಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, myself, Dr. Sabah Mansoor, would like to thank Honorable Chairman of Kanachur Islamic Education Trust, Haji UK Monu sir, a visionary, energetic, inspirational personality. Ladies and gentlemen, please put your hands together and applaud him.